ನಮ್ಮ ಜೀವನ ಕ್ರಮಕ್ಕೆ ಹೊಸ ಚೈತನ್ಯ ತುಂಬಿದ ನಾಯಕರು. ಜಾತಿ ಪದ್ಧತಿ, ಅಸಮಾನತೆ, ಅಸ್ಪೃಶ್ಯತೆಯಿಂದ ಬಸವಳಿದ ಸಮಾಜದಲ್ಲಿ ವಿವೇಕ ಬಿತ್ತಿದ ಮಹಾನ್ ಚೇತನ ನಾರಾಯಣ ಗುರುಗಳು. ಜಾತಿ ಕಾರಣಕ್ಕೆ ದೇವಾಲಯ ಪ್ರವೇಶಕ್ಕೂ ನಿರಾಕರಣೆ ಮಾಡಲಾಗಿದ್ದ ಸಮಾಜದ ಧ್ವನಿಯಾಗಿ ನಿಂತು ಗುರುಗಳು ಹಾಕಿಕೊಟ್ಟ ಹಾದಿ ನಾವಿಂದು ಸ್ವಾಭಿಮಾನದಿಂದ ಬದುಕುವಂತೆ ಮಾಡಿದೆ. ಅವರು ಹೇಳಿದ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವುದು ಮನುಷ್ಯ ಧರ್ಮದ ಸಾರವಾಗಿದೆ. ಇವತ್ತು ನಾವುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನದ ಆಚರಣೆಯ ಸಡಗರದಲ್ಲಿ ಇದ್ದೇವೆ. ಅವರ ಜನ್ಮದಿನದ ನಮ್ಮೊಳಗೆ ಮತ್ತಷ್ಟು ಅರಿವು ಮೂಡಿಸಲಿ ಎನ್ನುವುದು ನಮ್ಮ ಆಶಯವಾಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜಯಂತ್ಯೋತ್ಸವ ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ದಶಮಾನೋತ್ಸವದ ಅಂಗವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಮಾತಾ ಅಮೃತಾನಂದಮಯಿ ಮಠ ಬೋಳೂರು ಮಂಗಳೂರು ಇದರ ತಜ್ಞ ವೈದ್ಯರ ತಂಡದಿಂದ ಹಾಗೂ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಅಂಧತ್ವ ವಿಭಾಗ ಮಂಗಳೂರು, ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಪಿ ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ಸೆಂಚುರಿ ಗ್ರೂಪ್ಸ್ ಬೆಂಗಳೂರು ಇವರುಗಳ ಸಮಸ್ತ ಜಂಟಿ ಆಶ್ರಯದಲ್ಲಿ ಆಯೋಜನೆ ಮಾಡಿರುವ ಬೃಹತ್ ಉಚಿತ ವೈದ್ಯಕೀಯ ಮತ್ತು ನೇತ್ರ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭದ ವೇದಿಕೆಗೆ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಅತ್ಯಂತ ಗೌರವದಿಂದ ಆಹ್ವಾನ ಮಾಡುತ್ತೇನೆ. ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡಲಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿಗಳಾದ ಕೀರ್ತನ ಮತ್ತು ಬಳಗ. ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸಪಾದಂ ಸುಜನನಿಕರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಕುಟುಂಬ ಕಲ್ಯಾಣ ಸೊಸೈಟಿ ಅಂಧತ್ವ ವಿಭಾಗ ಮಂಗಳೂರು, ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಟಿ ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಸೆಂಚುರಿ ಗ್ರೂಪ್ಸ್ ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಮತ್ತು ನೇತ್ರ ತಪಾಸಣಾ ಇದರ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲರ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಕಿಡ್ನಿ ಏಜೆಂಟರಾದ ಸುಕೇಶ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ಸುಚಿತ್ರ ಸೊರಕೆ, ಪ್ರೊಫೆಸರ್ ಆಫ್ ಪೆಥಾಲಜಿ, SCS ಹಾಸ್ಪಿಟಲ್ ಮಂಗಳೂರು ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಮಾನವ ಸಂಪನ್ಮೂಲ ಅಧಿಕಾರಿಯಾದ ಮಿಸಸ್ ದೀಪಿಕಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಸಾದ್ ನೇತ್ರಾಲಯ ಆಸ್ಪತ್ರೆಯ ಕಣ್ಣಿನ ತಜ್ಞರಾದ ಡಾಕ್ಟರ್ ಅರ್ಚನಾ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಲೆಕ್ಕಿಗರಾದ ಶ್ರೀಮತಿ ಶ್ವೇತಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಾನ್ವಿತ ನಿರ್ದೇಶಕರಾದ ಶ್ರೀ ಚಂದ್ರಹಾಸ್ ಮರಳಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಲೆಕ್ಕಿಗರಾದ ಶ್ರೀ ವಿಶ್ವನಾಥ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಆದಿತ್ಯ ಆಪ್ಟಿಕಲ್ ಇದರ ಮಾಲಕರಾದ ದಯಾನಂದ್ ಶೆಟ್ಟಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಿಬಿರದಲ್ಲಿ ಪಾಲ್ಗೊಂಡಿರುವ ಆಸ್ಪತ್ರೆಯ ಎಲ್ಲಾ ವೈದ್ಯ ತಂಡದವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಸಲಹಾ ಸಮಿತಿ ಸದಸ್ಯರಿಗೂ, ಗೌರವಾನ್ವಿತ ಸದಸ್ಯರಿಗೂ, ಕಿಡ್ನಿ ಏಜೆಂಟರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಆದಿತ್ಯ ಆಪ್ಟಿಕಲ್ನ ಮಾಲಕರಾದ ಶ್ರೀ ದಯಾನಂದ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಛಾಯಾಗ್ರಾಹಕರಿಗೂ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಕೋರಿದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದವಾದ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಸ್ವಾಗತ. ಇವರಿಗೆ ನಮ್ಮ ಕ್ಯಾಂಪ್ ಕೋಆರ್ಡಿನೇಟರ್ ಆದ ಸೈಯದ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೈದ್ಯಕೀಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಬೇಕೆಂದು ಡಾಕ್ಟರ್ ಸುಚಿತ್ರಾ ಸೊರಕೆ, ಪ್ರೊಫೆಸರ್ ಆಫ್ ಪೆಥಾಲಜಿ, SCS ಹಾಸ್ಪಿಟಲ್ ಮಂಗಳೂರು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. Swachha
ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ತತ್ವಗಳು ಜಾಗತಿಕವಾಗಿಯೇ ಸ್ವೀಕರಿಸಲ್ಪಟ್ಟಿವೆ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಉದಾತ್ತವಾದ ಅವರ ತತ್ವದ ಬೋಧನೆಯು ಜಾತಿ ಮತ ಭೇದವನ್ನು ತೊಡೆದುಹಾಕುವುದರಲ್ಲಿ ಸಹಾಯಕವಾಯಿತು. ಸ್ವಾಮಿಯವರ ತತ್ವ ಸಂದೇಶಗಳು ಅಜ್ಞಾನಿಗಳಿಗೆ ಜ್ಞಾನದೀಪವಾಗಿ ಮಾರ್ಪಟ್ಟಿತು. ನಾರಾಯಣ ಗುರುಸ್ವಾಮಿಯವರ ಸಂಘಟಿಗರಾಗಿ ಬಲಯುತರಾಗಿರಿ, ವಿದ್ಯಾವಂತರಾಗಿ ಸ್ವತಂತ್ರರಾಗಿರಿ ಎಂಬ ವಾಕ್ಯವು ಬಹಳಷ್ಟು ಅರ್ಥವುಳ್ಳದಾಗಿದೆ. ಸನಾತನ ಧರ್ಮದ ಮೂಲ ತತ್ವಗಳಾದ ಅಹಿಂಸೆ, ಸತ್ಯ, ದಯೆ, ಸದಾಚಾರಗಳನ್ನು ಅವರು ಅನುಷ್ಠಾನ ಮಾಡಿಕೊಂಡು ಮತ್ತು ಜನರಿಗೆ ಬೋಧಿಸಿದರು. ಗುರುವರಿಯರಿಗೆ ದೀನದಲಿತರ ಮೇಲೆ ಅಪಾರ ಅನುಕಂಪವಿತ್ತು. ಅವರು ತಮ್ಮ ಜೀವನವನ್ನು ಅವರ ಕಷ್ಟ ಪರಿಹಾರಕ್ಕಾಗಿ ತೊಡಗಿಸಿಕೊಂಡ ಮಹಾತ್ಮರು. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಭಗವಂತನು ತನ್ನ ಪ್ರಿಯನಾದ ಭಕ್ತನ ಲಕ್ಷಣದ ಬಗ್ಗೆ ವಿವರಿಸಿದ್ದಾನೆ. ಯಾವನು ಎಲ್ಲ ಜೀವರಾಶಿಗಳಲ್ಲಿ ಹಗೆ ಇಲ್ಲದೆ ಇರುತ್ತಾನೋ, ಎಲ್ಲರಿಗೂ ಮಿತ್ರನೂ ದಯಾಳುವೂ ಆಗಿರುವನೋ, ಅಹಂಕಾರ ಮಮಕಾರಗಳಿಂದ ಮುಕ್ತನಾಗಿರುವನೋ, ಸುಖ ದುಃಖಗಳಲ್ಲಿ ಸಮಾನನಾಗಿರುವನೋ, ಸದಾ ಸಂತುಷ್ಟನಾಗಿರುವನೋ, ಸಹನೆಯುಳ್ಳವನು ಹಾಗೂ ಆತ್ಮ ಸಂಯಮಿಯಾಗಿರುವನೋ, ತನ್ನ ಮನಸ್ಸು ಬುದ್ಧಿಗಳನ್ನು ಪರಮಾತ್ಮನಿಗೆ ಅರ್ಪಿಸಿಕೊಂಡಿರುವನೋ ಅವನು ನನಗೆ ಪ್ರಿಯನಾದ ಭಕ್ತನು ಎಂದು ವಿವರಿಸಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರು ಹಾಗೂ ಮಾತಾ ಅಮೃತಾನಂದಮಯಿ ದೇವಿಯವರು ಈ ಎಲ್ಲ ಗುಣಗಳನ್ನು ಹೊಂದಿರುವ ಮಹಾತ್ಮರಾಗಿರುವರು. ಶ್ರೀಯುತ ಜನಾರ್ದನ್ ಪೂಜಾರಿಯವರು ಹಾಗೂ ತಂದೆಯವರಾದ ಸೊರಕೆ ಚಂದ್ರಶೇಖರ್ ಅವರು ಗುರುವರಿಯರ ಚಿಂತನೆಗಳಿಂದ ಪ್ರಭಾವಿತರಾಗಿ ಅವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರಾಗಿರುವರು. ನಾವು ಸಹ ನಮ್ಮ ಜೀವನದಲ್ಲಿ ಗುರುವರಿಯರ ತತ್ವಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ಪ್ರಯತ್ನಿಸುವ. ನಮಗೆ ಇಂದು ಈ ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮಾತಾ ಅಮೃತಾನಂದಮಯಿ ಮಠದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಕ್ರಮಗಳ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಉನ್ನತ ಸಹಕಾರ ಸಂಸ್ಥೆ ಎಂಬ ಹೆಗ್ಗಳಿಕೆ ಇರುವ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಾ ಇರುವ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರು, ಇಂದಿನ ಸಮಾರಂಭದ ರೂವಾರಿ ಹಾಗೂ ಈ ಸಮಾರಂಭದ ಅಧ್ಯಕ್ಷರು ಆದ ಸಹಕಾರ ರತ್ನ ಶ್ರೀಯುತ ಚಿತ್ತರಂಜನ್ ಬೋಳಾರು ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕೆಂದು ಅತ್ಯಂತ ವಿನಯದಿಂದ ಕೇಳಿಕೊಳ್ಳುತ್ತೇನೆ. ಸ್ವಾಸ್ಥ್ಯ ಜೀವನ ಹಾಗೂ ಆರೋಗ್ಯಕರವಾದ ಪರಿಸರವನ್ನು ನಮ್ಮ ಒಂದು ಸಹಕಾರಿ ಸಂಘವು ಕೂಡ ನಿರ್ಮಿಸುವಲ್ಲಿ ಮಾತಾ ಅಮೃತಾನಂದಮಯಿ ಮಠ ಹಾಗೂ ಪ್ರಸಾದ್ ನೇತ್ರಾಲಯ ಇವರ ಒಂದು ಸಹಭಾಗಿತ್ವದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಹೂಡಿಕೆ ವೇದಿಕೆ ಈ ಒಂದು ಆಯೋಜಿಸಿದಂತಹ ಆರೋಗ್ಯ ಶಿಬಿರ, ಈ ಶಿಬಿರವನ್ನು ಈಗಾಗಲೇ ಉದ್ಘಾಟಿಸಿದಂತಹ ಮಾತಾ ಅಮೃತಾನಂದಮಯಿ ಮಠದ ವೈದ್ಯಾಧಿಕಾರಿಯು ಹಾಗೂ ನಿರಂತರವಾಗಿ ಕಳೆದ 10 ವರ್ಷಗಳಿಂದ ನಾವು ನಡೆಸಿಕೊಂಡು ಬರುವಂಥ ಆರೋಗ್ಯ ಶಿಬಿರದಲ್ಲಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸುವಲ್ಲಿ ತಮ್ಮ ನಿರಂತರ ಸಹಕಾರ ನೀಡಿದಂಥ ಡಾಕ್ಟರ್ ಸುಚಿತ್ರ ಸೊರಕೆ ಅವರೇ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಸಂಘದ ನಿರ್ದೇಶಕರುಗಳೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಬಂದಂಥ ಶಿಬಿರಾರ್ಥಿಗಳೇ, ಆತ್ಮಶಕ್ತಿ ಸಹಕಾರಿ ಸಂಘವು ಕೇವಲ ಒಂದು ಜನರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರ ಸೇವೆ ನೀಡುವುದಷ್ಟೇ ಅಲ್ಲದೆ ಆರೋಗ್ಯ ಕ್ಷೇತ್ರದಲ್ಲೂ ಕಳೆದ 10 ವರ್ಷಗಳಿಂದ ಈಗಾಗಲೇ ನಾವು 43ಕ್ಕೂ ಮಿಕ್ಕಿ ಶಿಬಿರಗಳನ್ನು ಏರ್ಪಡಿಸಿ ಆ ಮೂಲಕ ಸರ್ಕಾರದ ಸೌಲಭ್ಯಗಳಾದಂತಹ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಉಚಿತವಾಗಿ ನೀಡುತ್ತಾ ವಿವಿಧ ರೀತಿಯ ಕಣ್ಣಿನ ತಪಾಸಣಾ ಶಿಬಿರ ಆಗಲಿ, ಆರೋಗ್ಯ ಶಿಬಿರ ಆಗಲಿ, ಆಸಕ್ತರಿಗೆ ಸಹಾಯಧನ ನೀಡುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಇದರಲ್ಲಿ ಸುಮಾರು ನಾನು ಲೆಕ್ಕ ತಗೊಂಡ್ರೆ ಸುಮಾರು 10,000ಕ್ಕೂ ಮಿಕ್ಕಿ ಶಿಬಿರಾರ್ಥಿಗಳು ನಮ್ಮ ಒಂದು ಆರೋಗ್ಯ ಶಿಬಿರದಲ್ಲಿ ಪ್ರಯೋಜನ ಪಡೆದಿದ್ದಾರೆ ಹಾಗೂ ಸುಮಾರು 6,000ಕ್ಕೂ ಮಿಕ್ಕಿ ಕನ್ನಡಕವನ್ನು ಉಚಿತವಾಗಿ ನೀಡ್ತಾ ಬಂದಿದ್ದೇವೆ ಕಳೆದ 10 ವರ್ಷದಲ್ಲಿ. ಹಾಗೆ ಕ್ಯಾಟ್ರಾಕ್ಟ್ ಚಿಕಿತ್ಸೆ ಸುಮಾರು 400ಕ್ಕೂ ಮಿಕ್ಕಿ ನಾವು ವಿವಿಧ ಆಸ್ಪತ್ರೆಗಳ ಮೂಲಕ, ಅದರಲ್ಲೂ ಮುಖ್ಯವಾಗಿ ಪ್ರಸಾದ್ ನೇತ್ರಾಲಯದ ಮೂಲಕ ಈಗಾಗಲೇ ನಾವು ನಿರಂತರವಾಗಿ ಶಿಬಿರವನ್ನು ಏರ್ಪಡಿಸ್ತಾ ಬರ್ತಾ ಇದ್ದೇವೆ. ಎಲ್ಲರಿಗೂ ಇದರ ಪ್ರಯೋಜನ ಪಡೀತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಈ ಪರಿಸರದಲ್ಲಿ ಪಡೀಲಿನಲ್ಲಿ ನಮ್ಮ ಒಂದು ಕಟ್ಟಡ ಈಗ ಪ್ರಾರಂಭ ಆಗಿದೆ. ಈ ಕಟ್ಟಡದಲ್ಲೂ ಕೂಡ ಪ್ರತಿ ವರ್ಷವೂ ನಾರಾಯಣಗುರು ಜಯಂತಿಯ ದಿವಸದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. ಇಲ್ಲಿನ ಪರಿಸರದ ಜನರಷ್ಟೇ ಅಲ್ಲದೆ
ಎಲ್ಲರೂ ಸ್ವಾಸ್ಥ್ಯ ಕಾಪಾಡುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುತ್ತಾ ಈ ಶಿಬಿರದ ಪ್ರಯೋಜನವನ್ನು ಪಡೆಯಿರಿ ಅಂತ ಹೇಳ್ತಾ, ಆತ್ಮಶಕ್ತಿ ಸಹಕಾರ ಸಂಘವು ನಿರಂತರವಾಗಿ ಜನರೊಂದಿಗೆ ಇದೆ ಅಂತ ಹೇಳುವ ಮಾತಿನೊಂದಿಗೆ ಬಂದಂಥ ಎಲ್ಲರಿಗೂ ಶುಭವನ್ನು ಕೋರುತ್ತಾ, ಎಲ್ಲರಿಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದವಿದ್ದು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಎಂದು ಶುಭಾಶಯ ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಎಂದು ನಮ್ಮ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಸಮಾರಂಭದಲ್ಲಿ ಬಂದಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದ ಸಮರ್ಪಣೆ ನೀಡಬೇಕೆಂದು ನಾನು ವಿಶ್ವನಾಥ್ ಸರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದರ ದಶಮಾನೋತ್ಸವ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಶ್ರೀ ಪಟೀಲ್ ಮಂಗಳೂರು ಹಾಗೂ ಮಾತಾ ಅಮೃತಾನಂದಮಯಿ ಮಠ ಉಜ್ಜೋಡಿ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಜರುಗಿದ ಉಚಿತ ವೇದಿಕೆಯ ಹಾಗೂ ನೇತ್ರ ತಪಾಸಣಾ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ KMC ಆಸ್ಪತ್ರೆಯ ಮೆಡಿಕಲ್ ಕೋಆರ್ಡಿನೇಟರ್ ಆದ ಡಾಕ್ಟರ್ ಸುಚಿತ್ರಾ ಸೊರಕೆ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಇನ್ನೋರ್ವ ಅತಿಥಿಯಾದ ಪ್ರಸಾದ್ ನೇತ್ರಾಲಯ ಆಸ್ಪತ್ರೆಯ ಕಣ್ಣಿನ ತಜ್ಞರಾದ ಡಾಕ್ಟರ್ ಅರ್ಚನಾ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಚಂದ್ರಾಸ್ ಮರಳಿ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಇನ್ನೋರ್ವ ನಿರ್ದೇಶಕರಾದ ಶ್ರೀಯುತ ಗೋಪಾಲ್ ಎಂ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ಸಲಹಾ ಸಮಿತಿ ಸದಸ್ಯರಿಗೂ, ಪಿಗ್ಮಿ ಏಜೆಂಟರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವ KMC ಆಸ್ಪತ್ರೆಯ ಎಲ್ಲ ಮಾತಾ ಅಮೃತಾನಂದಮಯಿ ಮಠ ಇದರ ವೈದ್ಯರ ತಂಡದವರಿಗೂ, ಪ್ರಸಾದ್ ನೇತ್ರಾಲಯದ ವೈದ್ಯರ ತಂಡದವರಿಗೂ, ಆದಿತ್ಯ ಒಪ್ಟಿಕಲ್ನ ಮಾಲಕರಾದ ಶ್ರೀ ದಯಾನಂದ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಛಾಯಾಗ್ರಾಹಕರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.